ನಟಿ ರಿನಿ ಜಾರ್ಜ್ ನನ್ನ ಒಳ್ಳೆಯ ಗೆಳತಿಯರಲ್ಲಿ ಒಬ್ಬರು. ಅವರು ಆಪಾದನೆ ಮಾಡಿದ್ದಾರೆ ಎಂದರೆ ಅದಕ್ಕೆ ಗೌರವ ಸಲ್ಲಬೇಕು ಎಂದು ಶಾಸಕ ರಾಹುಲ್ ಮನ್ಕೊಟ್ಟಿಲ್ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷತೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಕೇರಳ ರಾಜ್ಯದ ಪಾಲಕ್ಕಾಡ್ ಕ್ಷೇತ್ರದ ಶಾಸಕರು ರಾಹುಲ್ ಮನ್ಕೊಟ್ಟಿಲ್ ಜಾಲತಾಣದಲ್ಲಿ ಶಾಸಕರು ತಪ್ಪಾಗಿ ನಡೆದುಕೊಂಡಿದ್ದಾರೆ, ನೀನು ತಾರಾ ಹೋಟೆಲಿಗೆ ಬರಬೇಕಾದ್ದೇ ಎಂಬಿತ್ಯಾದಿಯಾಗಿ ತಪ್ಪು ನುಡಿದಿದ್ದಾರೆ. ಆಪಾದನೆ ಮಾಡಿದ ಮೇಲೂ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಎಂದು ನಟಿ ರಿಣಿಯವರು ಹೇಳಿದರು. ಅವರು ಆನ್ಲೈನ್ ಸಂದರ್ಶನದಲ್ಲಿ ಹೇಳಿದ ಮಾತು ವೈರಲ್ ಆಗಿತ್ತು. ಅದನ್ನು ಅನುಸರಿಸಿ ರಾಹುಲ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಸಿಪಿಐ, ಡಿವೈಎಫ್ಐ, ಬಿಜೆಪಿಗಳವರು ಸದರಿ ಶಾಸಕರ ರಾಜೀನಾಮೆಗೆ ಒತ್ತಾಯಿಸಿದರು. ನಟಿಯ ಆಪಾದನೆಯ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ವಿಚಾರಣೆ ನಡೆಯಿತು. ಬಳಿಕ ಶಾಸಕರಿಗೆ ರಾಜೀನಾಮೆ ನೀಡಲು ಸೂಚಿಸಲಾಯಿತು. ಅದರಂತೆ ರಾಹುಲ್ ಈಗ ರಾಜೀನಾಮೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪಾಲಕ್ಕಾಡ್.